ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೇಲಿ ಹಬ್ಬದ ಆಚರಣೆ ಹೇಗಾಯ್ತು, ಯಾವ ರೀತಿ ವಿಶೇಷವಾಗಿ ಮಾಡಿದ್ರಿ ಅಥವಾ ಸಿಂಪಲ್ ರೀತಿಯಲ್ಲಿ ಮಾಡಿದ್ರಿ ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಮನೇಲಂತೂ ತುಂಬಾನೇ ಚೆನ್ನಾಗಾಯ್ತು. ನಾವು ಲಕ್ಷ್ಮೀ ದೇವರನ್ನೆಲ್ಲ ಕೂರಿಸಿ ಅಲಂಕಾರ ಮಾಡಿಸಲ್ಲ, ಬಟ್ ಸಿಂಪಲ್ ಆಗಿ ತುಂಬಾನೇ ಖುಷಿಯಿಂದ ಚೆನ್ನಾಗಿ ಮಾಡಿದ್ವಿ. ಅದ್ ಯಾವ ರೀತಿ ಆಯ್ತು ಅಂತ ನೋಡೋ ಕುತೂಹಲ ನಿಮ್ಗಲ್ವಾ? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಪೂಜೆ ಸಂಭ್ರಮ ಅಂತ ಹೇಳೋದು, ಆದ್ರೆ ಇದರ ಹಿಂದೆ ಎಷ್ಟೊಂದು ಕೆಲಸ ಇರುತ್ತಲ್ಲ. ಹಿಂದಿನ ದಿನಾನೇ ದೇವರ ನೈವೇದ್ಯಕ್ಕೆ ಇಡಬೇಕಾಗಿರುವಂತ ಸ್ವೀಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಷ್ಟೇ ಕೆಲಸ ಇರಲಿ, ಆದರೆ ಈ ಕೆಲಸ ನಮಗೆ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಶಾಂತಿ ಕೊಡುತ್ತೆ. ಹಾಗಾಗಿ ಖುಷಿಯಿಂದ ಮಾಡಬೇಕಾಗತ್ತೆ. ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ಬೇಕಾಗಿರುವಂಥ ಅಲಂಕಾರಗಳು, ನೈವೇದ್ಯಗಳು, ಮತ್ತಷ್ಟು ಏನೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಪೂಜೆನೇನೋ ಶುರು ಮಾಡಿದ್ವಿ. ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ನಮ್ಮ ಮನೆಯಲ್ಲಿ ಇದು ನನಗೆ ಮೊದಲನೆಯ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನನಗೆ ತುಂಬಾ ಸಂತೋಷ ಆಯಿತು. ಬೇರೆಯವರು ಮಾಡೋದನ್ನು ನೋಡಿದ್ದೀನಿ, ಬಟ್ ಸ್ವತಃ ನಾನು ಮೊದಲನೇ ಬಾರಿ ಇಂಥ ಒಂದು ಪೂಜೆಯಲ್ಲಿ ಪಾಲಿಸ್ಕೊಂಡಾಗ ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಸತಿ ನನ್ನ ಅಮ್ಮ ಕೂಡ ಇದ್ರು ನಮ್ಮ ಫ್ಯಾಮಿಲಿ ಜೊತೆಗೆ. ಸೊ ನಾವು ಸಿಂಪಲ್ ಆದ್ರೂ ತುಂಬಾನೇ ಚೆನ್ನಾಗಿ ಮನಸ್ಸಿಗೆ ಖುಷಿ ಆಗೋ ರೀತಿನಲ್ಲಿ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಸಾರಿ ಜ್ಯುವೆಲರೀಸ್ ಎಲ್ಲ ಹೇಗಿದೆ ಅಂತ ಹೇಳ್ಬೇಕು. ನಾನು ಹಾಕೊಂಡಿರುವಂತ ಈ ಒಂದು ಸಾರಿ ಗೋಲ್ಡನ್ ಅಂಡ್ ಪಿಂಕ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿರೋದು. ನನ್ನಮ್ಮ ನನಗೆ ಗಿಫ್ಟ್ ಹಾಕೊಟ್ಟಿರೋದು. ಆದ್ರೆ ನಿಮಗೆ ಈ ತರದ ಸಾರಿ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಆನ್ಲೈನ್ ಅಲ್ಲಿ ಕೂಡ ಶಾಪಿಂಗ್ ಮಾಡ್ಬೋದಲ್ವಾ. ಸೊ ನಿಮಗೆ ಒಂದು ಆನ್ಲೈನ್ ಶಾಪಿಂಗ್ ಆಪ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ನಿಮಗೆ ಅಮೆಜಾನ್, ಅಜಿಯೋ, ಮಿಂತ್ರಾ ಈ ಎಲ್ಲ ವೆಬ್ಸೈಟ್ಸ್ ಅಲ್ಲಿ ಆಫರ್ ಮೇಲೆ ಡಬಲ್ ಆಫರ್ ಸಿಗುತ್ತೆ. ಅದು ಹೇಗೆ ಅಂದ್ರೆ ಅಮೆಜಾನ್ ಅಲ್ಲಿ ಆಫರ್ ನಡೀತಾ ಇದೆಯಾ, ಆದ್ರೆ ನೀವು ಕ್ಯಾಶ್ ಕರೋ ಮೂಲಕ ಇಂಡಿಯಾಸ್ ನಂಬರ್ 1 ಕ್ಯಾಶ್ ಬ್ಯಾಕ್ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ನೀವು ಶಾಪಿಂಗ್ ಮಾಡಿದ್ರೆ ಈ ಆಫರ್ ಮೇಲೆ ಕ್ಯಾಶ್ ಕರೋ ಆಫರ್ ಸಿಗುತ್ತೆ, ಡಬಲ್ ಆಫರ್ ಸಿಗುತ್ತೆ ಅಂಡ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನಿಮಗೆ ಸಿಗುವಂತ ಆ ಒಂದು ಕ್ಯಾಶ್ ಬ್ಯಾಕ್ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಅಕೌಂಟ್, ಬ್ಯಾಂಕ್ ಅಕೌಂಟ್ಗೆ ನೀವು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ವೆರಿ ಸಿಂಪಲ್. ಏನ್ ಮಾಡಬೇಕು, ಪ್ಲೇ ಸ್ಟೋರ್ ಹೋಗಿ ಕ್ಯಾಶ್ ಕರೋ ಆಪ್ ನ ಡೌನ್ಲೋಡ್ ಮಾಡಿ, ಅಲ್ಲಿ ನಿಮ್ಮ ಡೀಟೇಲ್ಸ್ ನ ಹಾಕ್ಬಿಟ್ಟು ನಿಮಗೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಶಾಪಿಂಗ್ ಮಾಡ್ಬೇಕಂತ ಅನ್ಸುತ್ತೆ ಆ ಕ್ಯಾಶ್ ಕರೋ ಆಪ್ ಮುಖಾಂತರ ನೀವು ಶಾಪಿಂಗ್ ಮಾಡಿದ್ರೆ ಅಮೆಜಾನ್, ಅಜಿಯೋ ಅಥವಾ ಮಿಂತ್ರದಲ್ಲಿ ಇದರ ಬ್ಯೂಟಿಫುಲ್ ಸಾರೀಸ್ ನಿಮಗೂ ಸಿಗುತ್ತೆ ಅಂಡ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸ್ಟೀಲ್ ಡೀಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕೋಡ್ ವೀಕ್ಷಿತ 25 ಅಂತ ಯೂಸ್ ಮಾಡಿದ್ರೆ ನಿಮಗೆ 25 ರೂಪೀಸ್ ಫಸ್ಟ್ ಗೆ ಕ್ಯಾಶ್ ಬ್ಯಾಕ್ ಸಿಕ್ಬಿಡುತ್ತೆ. ಓಕೆನಾ? ಹ್ಯಾಪಿ ಶಾಪಿಂಗ್ ಅಂತ ಹೇಳ್ತಾ ಡೌನ್ಲೋಡ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಇದೀಗ ಮನೆ ಪೂಜೆ ಆಯ್ತು, ಸಂಜೆ ಹೊತ್ತಾಗಿದೆ. ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ವಿಧ ವಿಧ ರೀತಿಯ ಲಕ್ಷ್ಮೀ ದೇವರ ವಿಗ್ರಹಗಳಿದೆ. ಸೊ ಇದಕ್ಕೆ ಇವತ್ತು ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಅದನ್ನ ತುಂಬಾ ಅದ್ಭುತವಾದ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ನೋಡದೆ ಇರೋದಕ್ಕಾಗತ್ತಾ? ಬನ್ನಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಾವು ಹೋಗಿರೋ ದೇವಸ್ಥಾನ ಯಾವುದು ಗೊತ್ತಾ? ವಿಶ್ವ ಶಾಂತಿ ಆಶ್ರಮ. ಇಲ್ಲಿ ವಿಧ ವಿಧ ರೀತಿಯ ಲಕ್ಷ್ಮೀ ದೇವರನ್ನ ಈ ದಿನದಂದು ತುಂಬಾನೇ ಚೆನ್ನಾಗಿ ಅಲಂಕರಿಸಿದ್ರು. ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಹೆಸರು ಕೂಡ ಸೈಡಲ್ಲಿ ಹಾಕ್ತಾ ಇದ್ದೀನಿ. ಸೊ ತಪ್ಪದೇ ನೋಡಿ. ಇದು ಒಂಥರ ಗಾರ್ಡನ್ ಏರಿಯಾದಲ್ಲಿ, ದೊಡ್ಡ ಪಾರ್ಕ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದಲ್ಲ ಎರಡಲ್ಲ 3-4 ಟೆಂಪಲ್ಸ್ ಇದೆ. ಎಷ್ಟು ಖುಷಿ ಆಯಿತು ಗೊತ್ತಾ. ಅದೇ ರೀತಿಯಲ್ಲಿ ಕಮ್ಮಿ ಜನರು ಇದ್ರಲ್ಲ, ಹಾಗಾಗಿ
ಜಾಸ್ತಿ ಟೈಮ್ ಅಲಂಕಾರಗಳು ಆ ದೃಶ್ಯಗಳು ಎಲ್ಲ ನೋಡೋದಕ್ಕೆ ನಮಗೆ ಸಿಕ್ತು. ತುಂಬಾನೇ ಖುಷಿ ಆಯ್ತು. ಪ್ರತಿ ವರ್ಷ ನನ್ನ ಅಮ್ಮನ ತಂಗಿ ಅಂದ್ರೆ ನನ್ನ ಚಿಕ್ಕಮ್ಮ ವರಮಹಾಲಕ್ಷ್ಮಿ ಹಬ್ಬನ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ನಾನು ಅವ್ರ ಮನೇಲಿ ಇದ್ದಾಗ 2 ವರ್ಷ ನಾನು ಇದನ್ನ ನೋಡಿದೀನಿ. ಸೊ ಈ ಸತಿ ಆ ಒಂದು ಕ್ಲಿಪ್ ನ ನಿಮಗೆ ತೋರಿಸ್ಬೇಕು ಅಂತ ಆಸೆ. ನೋಡಿ ಅವ್ರ ಮನೇಲಿ ಯಾವ ರೀತಿ ಅಲಂಕಾರ ಮಾಡಿದಾರಂತ. ಇವತ್ತು ನಾನು ಹಾಕೊಂಡಿರುವಂತ ಈ ಒಂದು ಲಕ್ಷ್ಮಿ ಸರ ಹಾಗೇನೆ ಇಯರಿಂಗ್ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಯಲ್ಲ. ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಎದ್ದು ಕಾಣಿಸುತ್ತೆ. ಮದುವೆ ಫಂಕ್ಷನ್ಗೂ ಹಾಕ್ಬೋದು, ಯಾವುದೇ ರೀತಿಯ ಹಬ್ಬ ಆಮೇಲೆ ಟೆಂಪಲ್ ವಿಸಿಟ್ಸ್ಗೂ ಕೂಡ ಹಾಕ್ಬೋದು. ಇದು ನನಗೆ ಸಮೃದ್ಧಿ ಅವರು ಅವರ ಫಸ್ಟ್ ಇಯರ್ ಆನಿವರ್ಸರಿಗೆ ಗಿಫ್ಟ್ ಆಗಿ ಕಳಿಸಿರೋದು. ಇವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಗೇನೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೆಳಗಡೆ ಹಾಕಿರ್ತೀನಿ. ನಿಮಗೂ ಈ ತರದ ಸುಂದರವಾದ ಜ್ಯುವೆಲರೀಸ್ ಗುಡ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಆಗಿ ತಪ್ಪದೆ. ಇವತ್ತು ನಮ್ಮ ರಿಲೇಟಿವ್ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದೀವಿ. ಅವ್ರ ಮನೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂಡ್ ಏನೆಲ್ಲ ಸ್ಪೆಷಲ್ ಇತ್ತು ಅದನ್ನ ಕೂಡ ತೋರಿಸ್ತೀನಿ. ನಾವಿಲ್ಲಿ ನಮ್ ರಿಲೇಟಿವ್ ಮನೆಗೆ ಬಂದ್ವಲ್ಲ, ಅವ್ರ ಪಕ್ಕದ ಮನೆಯಲ್ಲಿ ನನ್ಗೆ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತು. ಅದೇ ರೀತಿನಲ್ಲಿ ನನ್ನ ಸೀರೆ ಹಾಗೇನೆ ಜ್ಯುವೆಲ್ರಿ ಹೇಗಿತ್ತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ನಿಮಗೂ ಈ ತರದ ಬ್ಯೂಟಿಫುಲ್ ಜ್ಯುವೆಲ್ರೀಸ್ ಅಂಡ್ ಸಾರೀಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಯಾಶ್ ಕರೋ ಆಪ್ ನ ಡೌನ್ಲೋಡ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇದೆ ಅಂಡ್ ನಿಮಗೂ ಸೂಪರ್ ಆಗಿರುವಂತ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಬಹುದು. ನಿಮ್ಮ ಫೇವರೇಟ್ ವೆಬ್ಸೈಟ್ಸ್ ಗಳಲ್ಲಿ ಶಾಪಿಂಗ್ ಕೂಡ ಮಾಡಬಹುದು. ನನ್ನ ಕೂಪನ್ ಕೋಡ್ V25 ಯೂಸ್ ಮಾಡೋದನ್ನ ಮರಿಬೇಡಿ. ಸೊ ನಮ್ಮ ಮನೆಯವರು ಯಾವ ರೀತಿ ರೆಡಿ ಆಗಿದ್ದಾರೆ ಎಲ್ಲಿದ್ದಾರೆ ನೋಡಿ. ನನ್ನ ಜೊತೆಗೆ ನಮ್ಮ ಮನೆಯವರು ಕೂಡ ಇದ್ದಾರೆ. ಸೊ ಹಬ್ಬ ಹೇಗಾಯ್ತು ಇವತ್ತು? ತುಂಬಾ ಚೆನ್ನಾಗಾಯ್ತು, ಸೂಪರ್ ಆಯ್ತು. ಎಷ್ಟು ಗಂಟೆಗೆ ಎದ್ದು ಎಲ್ಲ ತಯಾರಿ ಮಾಡೋದಕ್ಕೆ ಶುರು? 4 ಗಂಟೆಗೆ ಎದ್ವಿ. 5:30 ಈಗ 6:30 ಅಷ್ಟೊತ್ತಿಗೆಲ್ಲ ಎದ್ದು ನಾವು ಅಡಿಗೆ ಪೂಜೆ ಮಾಡೋದಕ್ಕೆಲ್ಲ ತುಂಬಾನೇ ಸಹಾಯ ಆಯ್ತು. ಯಾಕಂದ್ರೆ 3 ಜನ ಒಟ್ಟಿಗೆ ಸೇರಿದ್ವಲ್ಲ. ಅಂಡ್ ತುಂಬಾನೇ ಖುಷಿ ಆಯ್ತು. ಅಂಡ್ ನನ್ನ ಮೊದಲನೆಯ ವರಮಹಾಲಕ್ಷ್ಮಿ ಹಬ್ಬ ತುಂಬಾನೇ ಚೆನ್ನಾಗಾಯ್ತು. ಐ ಹೋಪ್ ಈ ಹಬ್ಬದಿಂದ ನಾನು ಚೆನ್ನಾಗಿ ಕಲ್ತಿದ್ದೀನಿ ಅಂಡ್ ಮುಂದಿನ ವರ್ಷ ನಾನೇ ನಿಂತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಹುದು ಅಂತ. ಈ ದಿನದಂದು ನನ್ಗೊಂದು ಆಸೆ ಇದೆ. ಆದಷ್ಟು ಬೇಗ ನನ್ನ ಲವ್ಲಿ ಹಸ್ಬೆಂಡ್ ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಅಲ್ಲಿ ಅವ್ರ ಜೊತೆ ಇರ್ಬೇಕು ಅನ್ನೋದು. ಅಂಡ್ ಅಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಂಡ್ ಆದಷ್ಟು ಜನರ ಜೊತೆ ಶೇರ್ ಮಾಡಿ. ಅಂಡ್ ನಿಮ್ಮ ಮನೆಯವ್ರಿಗೂ ಕೂಡ ಹಬ್ಬದ ಶುಭಾಶಯಗಳು. ಎಸ್, ಲಾಟ್ಸ್ ಆಫ್ ಲವ್. ತಡಾ.